ಮದುವೆ ಮಂಟಪದಲ್ಲಿ ವರನಿಗೆ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗುತ್ತಿದ್ದ ವ್ಯಕ್ತಿಯನ್ನ ವೆಡ್ಡಿಂಗ್ ಡ್ರೋನ್ 2 ಕಿಲೋಮೀಟರ್ ವರೆಗೆ ಬೆನ್ನಟ್ಟಿದ್ದ ಪ್ರಸಂಗ ಮಹಾರಾಷ್ಟ್ರದಲ್ಲಿ ನಡೆದಿದೆ. ಮಹಾರಾಷ್ಟ್ರದ ಅಮರಾವತಿಯಲ್ಲಿ ನಡೆದ ಮದುವೆ ಸಮಾರಂಭದಲ್ಲಿ ವರನಿಗೆ ವೇದಿಕೆಯಲ್ಲಿಯೇ ಚಾಕುವಿನಿಂದ ಇರಿಯಲಾಗಿದೆ. ಇದರಿಂದ ಸಂಭ್ರಮ ತುಂಬಿರಬೇಕಿದ್ದ ಮದುವೆ ಮಂಟಪದಲ್ಲಿ ಆತಂಕ ನಿರ್ಮಾಣವಾಯಿತು. ತಕ್ಷಣ ವರನನ್ನ ಕಾರಿನಲ್ಲಿ ಆಸ್ಪತ್ರೆಗೆ ಸಾಗಿಸಲಾಯಿತು. ಈ ವೇಳೆ ಮದುವೆಯ ಸಂಭ್ರಮವನ್ನು ಕವರ್ ಮಾಡುತ್ತಿದ್ದ ಡ್ರೋನ್ ಕ್ಯಾಮೆರಾ ಬೈಕ್ನಲ್ಲಿ ಪರಾರಿಯಾಗುತ್ತಿದ್ದ ಆ ಇಬ್ಬರು ದಾಳಿಕೋರರನ್ನು 2 ಕಿಲೋಮೀಟರ್ ವರೆಗೆ ಬೆನ್ನಟ್ಟಿದೆ. ಆ ಡ್ರೋನ್ ಕ್ಯಾಮೆರಾದಿಂದ ಚಾಕುವಿನಿಂದ ಹಲ್ಲೆ ನಡೆಸಿದವರು ಸಿಕ್ಕಿಬಿದ್ದಿದ್ದಾರೆ. 22 ವರ್ಷದ ಸುಜಲ್ ರಾಮ್ ಸಮುದ್ರ ಅವರ ವಿವಾಹ ಸಮಾರಂಭದಲ್ಲಿ ರಾತ್ರಿ 9:30 ಸುಮಾರಿಗೆ ಈ ಘಟನೆ ನಡೆದಿದೆ. ರಾಘವ್ ಜಿತೇಂದ್ರ ಬಕ್ಷಿ ಎಂಬ ಆರೋಪಿ ವೇದಿಕೆಯಲ್ಲಿ ವರನ ಬಳಿಗೆ ಬಂದು ಚಾಕುವಿನಿಂದ 3 ಬಾರಿ ಇರಿದು ಅವನ ತೊಡೆ ಮತ್ತು ಮೊಣಕಾಲಿಗೆ ಗಾಯಗೊಳಿಸಿದ್ದಾನೆ. ಈ ವೇಳೆ ಮದುವೆಗೆ ಕರೆಸಲಾಗಿದ್ದ ಕ್ಯಾಮರಾಮ್ಯಾನ್ ತನ್ನ ಡ್ರೋನ್ ಕ್ಯಾಮೆರಾದಲ್ಲಿ ಈ ಘಟನೆಯ ಪೂರ್ತಿ ದೃಶ್ಯವನ್ನು ಸೆರೆ ಹಿಡಿದಿದ್ದಾರೆ. ನಂತರ ಆ ದಾಳಿಕೋರರು ಹೋದ ದಿಕ್ಕಿನಲ್ಲಿ 2 ಕಿಲೋಮೀಟರ್ ವರೆಗೆ ಅವರನ್ನು ಡ್ರೋನ್ ಕ್ಯಾಮೆರಾ ಮೂಲಕ ಫಾಲೋ ಮಾಡಿದ್ದಾರೆ. ಇದರಿಂದ ಆರೋಪಿಯನ್ನ ಪತ್ತೆ ಹಚ್ಚಲು ಸಾಧ್ಯವಾಗಿದೆ. ജനലാണ് സാറേ ഒറ്റ മിനിറ്റ് സാറേ കണ്ടിട്ട് ഏകദേശം അതുപോലൊക്കെ ഉണ്ട്. അവൻ്റെ കുട്ടിത്താടിയൊക്കെ എടുത്തു കഴിഞ്ഞാൽ ഏകദേശം ആ ഒരു സാധനമൊക്കെ കിട്ടും. പക്ഷെ കോങ്കണ്ണാണ് സാറേ പ്രശ്നം. അതാണ് എന്നെ അങ്ങോട്ട് എടാ നീ ശരിക്കും അവനെ കണ്ടിട്ടുണ്ടാ? അവൻ്റെ ഈ കണ്ണിന് എടുത്തേക്കണ്ണിനാണ് വലത്തേക്കണ്ണിനാണ് പ്രശ്നം. സാറേ നിനക്ക് ചോദിച്ചു കഴിഞ്ഞാൽ എനിക്ക് നീ ഇത് ആരെ കളിപ്പിക്കാനാണ് നീ? അല്ല സാറേ ഇവൻ തന്നെ ആയിരിക്കും സാറേ. സാധ്യതയുണ്ട് സാറേ, നല്ല സാധ്യതയുണ്ട് സാറേ. ഇവൻ തന്നെ ഉറപ്പല്ലേ? ഉറപ്പാണ് ഉറപ്പാണ്. നിയമം ഞങ്ങൾ പാലിക്കും. പ്രതിഭട്ടൻ